ಬ್ಲಾಕ್ ಕಾಂಗ್ರೆಸ್ ಹಾಗೇನೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಚಾವೋ ಎಂಬ ಆಂದೋಲನದ ಈ ಸಭೆಯಲ್ಲಿ ಆಗಿರಿದ್ದ ಎಲ್ಲ ನನ್ನ ಆತ್ಮೀಯರೇ, ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯ ಆಗಬೇಕಾದ್ರೆ ಗಾಂಧೀಜಿಯರ ನಾಯಕತ್ವದಲ್ಲಿ ಹಗಲಿರುಳು ದುಡಿದು ದೇಶಕ್ಕಾಗಿ ಪ್ರಾಣವನ್ನು ತೆತ್ತ ಒಬ್ಬ ಮಹಾನ್ ನಾಯಕ. ಅಂದು ಗೋಡ್ಸೆಯವರು ಗುಂಡಿನಿಂದ ಕೊಂದರು. ಇವತ್ತು ಬಿಜೆಪಿಯವರು ಮಾತಿನಿಂದ ಚುಚ್ಚಿ ಅವರ ಹೆಸರನ್ನು ಅಳಿಸಿ ದಿನಾಲು ಕೊಲ್ತಾ ಇದ್ದಾರೆ. ಅವನು ಒಂದು ಕ್ರಿಮಿನಲ್ ಆದ್ರೆ ಇವರು ದಿನಾಲು ಕೊಲ್ಲುವಂತ ಕ್ರಿಮಿನಲ್ಗಳು. ಆದರೆ ಗಾಂಧೀಜಿಯವರು ನಮ್ಮ ಪಿತಾಮಹ. ಹೇಗೆ ನಮಗೆ ಕುಟುಂಬದಲ್ಲಿ ನಮ್ಮ ತಂದೆ ಇದ್ದಾರ, ಇವರು ನಮ್ಮ ದೇಶದ ಒಂದು ತಂದೆ ಇದ್ದಾಗೆ. ಅವರು ದೇಶಕ್ಕಾಗಿ ದುಡಿದು ಬಡ ಕುಟುಂಬದವರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವರು ದುಡಿದು ಅವರ ಗ್ರಾಮದಲ್ಲಿ ಕೆಲಸವನ್ನು ಮಾಡುವಂತ ಯೋಜನೆಯನ್ನು UPA ಸರ್ಕಾರ ತಂದರು. ಆದರೆ ಇವತ್ತು ಇವರಿಗೆ ಕೋಪ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಅಲ್ಲ, ನಮ್ಮ ಮಹಾತ್ಮ ಗಾಂಧಿ ಮೇಲೆ ಕೋಪ. ಮಹಾತ್ಮ ಗಾಂಧಿ ಅವರ ಹೆಸರನ್ನು ಅಳಿಸಬೇಕು ಎಂದೇಳಿ ಇವರ ಹೋರಾಟ. ಆದರೆ ಖಂಡಿತ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಇದು ಖಾಲಿ ಟ್ರಯಲ್ ಮಾತ್ರ, ಇನ್ನು ಪಿಕ್ಚರ್ ಬಾಕಿ ಇದೆ. ಇಡೀ ದೇಶಾದ್ಯಂತ ನಾವು ಹೋರಾಡ್ತೇವೆ. ಗಾಂಧೀಜಿ ಅವರ ಹೆಸರನ್ನು ಅಳಿಸಲು ಎಂದೂ ಬಿಡುವುದಿಲ್ಲ. ನಿಮ್ಮ ಷಡ್ಯಂತರಕ್ಕೆ ಬಗ್ಗು ಅವರು ಜಗ್ಗು ಅವರು ಈ ಕಾಂಗ್ರೆಸ್ ಪಕ್ಷದವರಲ್ಲ. ಕಾಂಗ್ರೆಸ್ ಪಕ್ಷದ ಇತಿಹಾಸವೇ ಈ ದೇಶಕ್ಕಾಗಿ ನ್ಯಾಯ ಕೊಟ್ಟ ಇತಿಹಾಸ, ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಒದಗಿಸಿ ಕೊಟ್ಟ ಇತಿಹಾಸ. ಆದರೆ ಈ ದೇಶಕ್ಕಾಗಿ ಪ್ರಾಣ ತೆತ್ತ ಒಬ್ಬ ಬಿಜೆಪಿಯವನು ಇಲ್ಲ. ಆದರೆ ಹೆಮ್ಮೆಯಿಂದ ಹೇಳ್ತೇವೆ, ಖಂಡಿತವಾಗಿ ಗಾಂಧೀಜಿಯವರ ಹೆಸರನ್ನು ಅಳಿಸಲು ನಾವು ಬಿಡುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ 2 ಬ್ಲಾಕಿನ ಅಧ್ಯಕ್ಷರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.